ಸೋಮೇಶ್ವರ ಶ್ರೀ ಸೋಮನಾಥ ಭಜನಾ ಮಂಡಳಿ ಮುತಾಲಿಕೆಡು 13ನೇ ವರ್ಷದ ಶಿವರಾತ್ರಿದ ಏಕಾಹ ಭಜನೆಡು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ನಡಪಾಯರು. ಬುಧವಾರ ಕಾಂಡೆ ಸೂರ್ಯೋದಯಗ್ ದೀಪೋದ್ಘಾಟನೆಡು ಭಜನಾ ಕಾರ್ಯಕ್ರಮ ಶುರುವಾಂಡು. ಪುರೋಹಿತರು ಶ್ರೀ ಶ್ರೀಕಾಂತ್ ಭಟ್ ಕೋಟೆಕಾರ್ ಬೊಕ್ಕ ಶ್ರೀಮತಿ ಶ್ರೀಲತಾ, ತೋಕೋಡುದ ಉದ್ಯಮಿ ಶ್ರೀ ರಘುಚಂದ್ರ ಬಳ್ಳಾಲ್, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀ ಭಾಸ್ಕರ್ ಗಟ್ಟಿ, ಶ್ರೀಮತಿ ಜಯಶ್ರೀ ಬೊಕ್ಕ ಶ್ರೀಮತಿ ಮಮತಾ, ಸೋಮೇಶ್ವರ ಕೆರೆ ಬಡಿತ ಉದ್ಯಮಿ ಶ್ರೀ ಮನಮೋಹನ್ ಗಟ್ಟಿ ಬೊಕ್ಕ ಶ್ರೀಮತಿ ಸುನೀತಾ ದಂಪತಿಲು ತುಡರ ಬೆಳಗಾದ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ನಮ್ಮ ದೇವಸ್ಥಾನದ ಇವರು ನಮಗೆ ಉಪಸ್ಥಿತರಿದ್ದಾರೆ. ಭಜನಾ ಮಂಡಳಿ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಭಾಸ್ಕರ್ ಗಟ್ಟಿ ಮತ್ತು ಶ್ರೀಮತಿ ಜಯಶ್ರೀ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುರೋಹಿತರಾದಂತಹ ಶ್ರೀಯುತ ಶ್ರೀಕಾಂತ್ ಭಟ್ ಮತ್ತು ಶ್ರೀಮತಿ ಶ್ರೀಮತಿ ಶ್ರೀಲತಾ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಇವರನ್ನು ಶ್ರೀಮತಿ ಲಕ್ಷ್ಮಿ ಇವರು ಶಾಲೋರಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಉಷಾ ಮತ್ತು ಶ್ರೀಮತಿ ರಮಣಿ ಇವರು ಫಲವಸ್ತು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಉಷಾ ಮತ್ತು ಶ್ರೀಮತಿ ರಮಣಿ. ಅದೇ ರೀತಿ ನಮ್ಮ ದೇವಸ್ಥಾನದ ಸದಸ್ಯರಾಗಿದ್ದುಕೊಂಡು ದೇವಸ್ಥಾನದ ಎಲ್ಲ ಕೆಲಸಗಳಲ್ಲಿಯೂ ಪ್ರೋತ್ಸಾಹ ನೀಡುವವರು ನಮ್ಮವರೇ ಆದಂತಹ ಶ್ರೀಯುತ ಭಾಸ್ಕರ್ ಗಟ್ಟಿ ಮತ್ತು ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಜಯಶ್ರೀ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಭಾಸ್ಕರ್ ಗಟ್ಟಿ ಇವರಿಗೆ ಶ್ರೀಯುತ ವಾಸುಗೋಪಾಲ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಮಮತಾ, ಕಾವ್ಯ, ಶ್ರುತಿ ಇವರು ಫಲವಸ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ನಮಗೆಲ್ಲರಿಗೂ ಚಿರಪರಿಚಿತರು ಪುರೋಹಿತರು ಆದಂತಹ ಶ್ರೀಯುತ ಶ್ರೀಕಾಂತ್ ಭಟ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಶ್ರೀಲತಾ ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಶ್ರೀಕಾಂತ್ ಭಟ್ ಇವರಿಗೆ ಅಮರ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಶ್ರೀಲತಾ ಇವರಿಗೆ ಶ್ರೀಮತಿ ಪುಷ್ಪ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸೌಮ್ಯ ಐತರು ಮತ್ತು ದಾಕ್ಷಾಯಣಿ ಇವರು ಫಲವಸ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಶ್ರೀಯುತ ರಘುಚಂದ್ರ ಬಳ್ಳಾಲ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಅವರ ಧರ್ಮಪತ್ನಿ ನಮ್ಮ ಸಮಿತಿಯ ಸದಸ್ಯರು ಆದಂತಹ ಶ್ರೀಮತಿ ಮಮತಾ ಇವರು ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಘುಚಂದ್ರ ಬಳ್ಳಾಲ್ ಇವರಿಗೆ ಶ್ರೀಯುತ ಪ್ರವೀಣ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಶೋಭಾ ಇವರು ಶ್ರೀಮತಿ ಮಮತಾ ಇವರಿಗೆ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಪ್ರೇಮ ಮತ್ತು ಶ್ರೀಮತಿ ಸುಮಿತ್ರಾ ಇವರು ಫಲವಸ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ನಮ್ಮ ಪರಿಸರವೇ ನಮ್ಮ ಕ್ಷೇತ್ರದ ಎಲ್ಲ ಕೆಲಸಗಳಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಮನಮೋಹನ್ ಗಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಅವರ ಧರ್ಮಪತ್ನಿ ಶ್ರೀಮತಿ ಸುನೀತಾ ಇವರು ಉಪಸ್ಥಿತರಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಮಿತಿಯ ಶ್ರೀಮತಿ ಗುಣವತಿ ಆಚಾರ್ಯ ಇವರು ಶಾಲು ಹಾಕಬೇಕಾಗಿ ಮನಮೋಹನ್ ಗಟ್ಟಿ ಇವರಿಗೆ ಶ್ರೀಮತಿ ಗುಣವತಿ ಆಚಾರ್ಯ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುನೀತಾ ಇವರಿಗೆ ಶ್ರೀಮತಿ ಲೀಲಾವತಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ವನಜ ಇವರು ಸ್ಮರಣಿಕೆಯನ್ನು ನೀಡಿ
ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇನೆ. ಅದೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶ್ರೀಯುತ ಕಿಶೋರ್ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗಟ್ಟಿ ಸಮಾಜದ ನಾಯಕರು ನಮ್ಮೊಂದಿಗೆ ಉಪಸ್ಥಿತರಿದ್ದರು. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿರುವಂತಹ ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಚಾಲನೆ ಕೊಟ್ಟಂತಹ ಎಲ್ಲರನ್ನು ಸ್ವಾಗತಿಸುತ್ತಾ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಭಾಸ್ಕರ್ ಗಟ್ಟಿಯವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶ್ರೀ ಸೋಮನಾಥ ದೇವರಿಗೆ ಪಾದಾರ್ಪಣೆ ಮಾಡಿ ಮತ್ತು ನಮ್ಮ ಗುರು ಹಿರಿಯರು ಅದೇ ರೀತಿ ನಮ್ಮ ಬ್ರಾಹ್ಮಣ ವರ್ಗದ ನಾನು ಗಮನಿಸ್ತಾ ಒಂದು ಸರಳವಾಗಿ ಚಿಕ್ಕವಾಗಿ ವಿಷಯವನ್ನು ಬೆಳೆಸ್ತೇನೆ. ಯಾಕೆಂತ ಹೇಳಿದರೆ ಈ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ. ಯಾಕೆಂತ ಹೇಳಿದರೆ ಒಂದೊಂದು ಕಾಲದಲ್ಲಿ 65 ವರ್ಷಕ್ಕೆ ಮುಂಚೆ ನನ್ನ ತಂದೆಯವರಿಗೆ ಮುಖ್ಯಸ್ಥರಾಗಿ 12 ವರ್ಷ ಕಾರ್ಯನಿರ್ವಹಿಸಿದೆ. ಅದರ ಒಂದು ಸಣ್ಣ ಹೆಸರು ಅದು ನನಗೆ ಈಗ ಸಿಕ್ಕಿದೆ. ಅದರಿಂದಾಗಿ ನಾನು ಈ ಸೋಮವಾರದಲ್ಲಿ ಅದನ್ನು ಅರ್ಪಣೆ ಮಾಡಲಿಕ್ಕೆ ತಯಾರಿದ್ದೇನೆ. ಮತ್ತು ಒಂದು ವಿಷಯ ಅಂತ ಹೇಳಿದರೆ ಈ ದೇವಸ್ಥಾನವನ್ನು ಈಗ ತುಂಬ ಜನರು ಬಂದು ಸಹಕರಿಸಿ ಬೆಳಗಿಸಿದ್ದಾರೆ. ಇನ್ನು ಮುಂದಕ್ಕೂ ಇದು ತುಂಬ ಅಭಿವೃದ್ಧಿ ಬಂದು ಬೆಳಗಿ ಈ ದೇವಸ್ಥಾನಕ್ಕೆ ದೊಡ್ಡ ಕೀರ್ತಿ ಬರಲಿ. ಈ ಸೋಮನಾಥನ ಎಲ್ಲರಿಗೂ ಆಶೀರ್ವಾದ ಕೊಡಲಿ. ಎಲ್ಲ ನಮ್ಮ ಊರಿನ ಜನಗಳಿಗೂ ಒಳ್ಳೆಯ ಸಂಪತ್ತು, ಆಯುಷ್ಯ, ವಿದ್ಯೆ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ನಾನು ನನ್ನ ಮಾತನ್ನು ಹೇಳ್ತೇನೆ. ಯಾಕೆಂತ ಹೇಳಿದರೆ ಈ ಭಜನಾ ಕಾರ್ಯಕ್ರಮ ಇಂದು ಶುರುವಾಗಿ 10-15 ವರ್ಷಕ್ಕಿಂತ ಮೇಲೆ ಆಗಿದೆ. ಹಾಗಾದರೆ ಈ ದೇವರು ಅವರಿಗೆ ಎಲ್ಲರಿಗೂ ಸುಖ ಸಂತೋಷವನ್ನು ಕೊಡಿ. ಅವರು ಇದೇ ರೀತಿ ಇನ್ನು ಮುಂದಕ್ಕೂ 100 ವರ್ಷಗಳಲ್ಲಿ ಇದನ್ನು ನಿರ್ವಹಿಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವೆರ್ದು ಬೊಕ್ಕ ಭಜನಾ ಕಾರ್ಯಕ್ರಮ ಶುರುವಾಂಡು.
विनायका
ವೃಂದಾವನದಲ್ಲಿ ಯೋಗ ನಿದ್ರೆಯಲ್ಲಿ ಇರುವ ಗುರುರಾಯ ಬೆಳ್ಳಿ ನೋಡುತ್ತಿದೆ ಬಾನು ಬೆಳಗುತ್ತಿದೆ ಕೇಳೋ ಮಹನೀಯ ಗಂಗೆ ಬಂದಿಹಳು ತಂದಿಹಳು ಆತವ ತೊಳೆಯುವಳು ಗಂಗೆ ಬಂದಿಹಳು ತೊಳೆಯುವಳು ನಿನ್ನ ಪೂಜಿಸಲು ಚರಣ ಸೇರಲು ನಿನ್ನ ಪೂಜಿಸಲು ಚರಣ ಸೇರಲು ಹೊರಳಿವೆ ಕಮಲಗಳು ನಿನ್ನ ಪೂಜಿಸಲು ಚರಣ ಸೇರಲು ಹೊರಳಿವೆ ಕಮಲಗಳು ಮಂತ್ರವಾಹಾರಗಳು ವೃಂದಾವನದಲ್ಲಿ ಯೋಗನಿದ್ರೆಯಲ್ಲಿ ಇರುವ ಬೆಳೆ ಓಡುತ್ತಿದೆ ಬಾನು ಬೆಳಗುತ್ತಿದೆ ಕೇಳೋ ವೃಂದಾವನದಲ್ಲಿ ಯೋಗನಿದ್ರೆಯಲ್ಲಿ ಇರುವ ತಿಲಕ್ ರಾಜ್ ಎತ್ಕೊಂದು ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಸೋಮೇಶ್ವರ ಶಿವಭಕ್ತ ವೃಂದದ ಅಧ್ಯಕ್ಷರು ಸರ್ವ ಸದಸ್ಯರು, ಶ್ರೀ ಸೋಮನಾಥ ಭಜನಾ ಮಂಡಳಿದ ಸಂಚಾಲಕರು, ಮಂಡಳಿದ ಮಹಿಳಾ ಸದಸ್ಯರು ಕಾರ್ಯಕ್ರಮದ ಮುತಾಲಿಗೆಳಿದ್ದಾರೆ.